ನಾನು ಹರ್ಷಿತಾ. ಕರ್ವಾಬ್ಲೆ ಚಾನಲ್ಗೆ ಸ್ವಾಗತ. ಕದ್ರಾ ಮೂಲದ ಯುವತಿ ರಿಶೇಲ್ ಕಿಸ್ತೋದ ಆತ್ಮಹತ್ಯೆ ಪ್ರಕರಣ ದಿನಕ್ಕೊಂದು ತಿರುವು. ಕಾರವಾರ. ಕದ್ರಾ ಮೂಲದ ಯುವತಿ ರಿಶೇಲ್ ಕಿಸ್ತೋದ ಆತ್ಮಹತ್ಯೆ ಪ್ರಕರಣ ದಿನಕ್ಕೊಂದು ತಿರುವು ಪಡೆಯುತ್ತಿದ್ದು, ಆರೋಪಿಯನ್ನು ಬಂಧಿಸುವಲ್ಲಿ ಪೊಲೀಸ್ ಇಲಾಖೆ ತೋರುತ್ತಿರುವ ವಿಳಂಬ ನೀತಿ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಆರೋಪಿ ಚಿರಾಗ್ ಕೊಟ್ಟಾರ್ಕರ್ನ ಪೋಷಕರ ರಾಜಕೀಯ ಪ್ರಭಾವದ ಕಾರಣದಿಂದಲೇ ಪೊಲೀಸರು ಆತನನ್ನು ರಕ್ಷಿಸುತ್ತಿದ್ದಾರೆ ಎಂದು ಕ್ಯಾಥೋಲಿಕ್ ಧರ್ಮ ಪ್ರಾಂತದ ಮಹಿಳಾ ಘಟಕ ಗಂಭೀರ ಆರೋಪ ಮಾಡಿದ್ದು, ತಕ್ಷಣ ಆರೋಪಿಯನ್ನು ಬಂಧಿಸದಿದ್ದರೆ ಬೀದಿಗಿಳಿದು ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಹಿಳಾ ಘಟಕದ ಅಧ್ಯಕ್ಷೆ ಮೊಬೆಲ್ ಪಿಂಟೋ, ಪ್ರಕರಣದ ಬಗ್ಗೆ ಹಲವು ಅನುಮಾನಗಳನ್ನು ಎತ್ತಿದ್ದಾರೆ. ರಿಶೇಲ್ ಆತ್ಮಹತ್ಯೆ ಮಾಡಿಕೊಂಡಾಗ ಆಕೆಯ ಕಿವಿಯಲ್ಲಿ ಇಯರ್ಫೋನ್ ಇತ್ತು ಮತ್ತು ಮೊಬೈಲ್ ನೆಲದ ಮೇಲೆ ಬಿದ್ದಿತ್ತು. ಇದರರ್ಥ ಆಕೆ ಸಾಯುವ ಕೊನೆಯ ಕ್ಷಣದವರೆಗೂ ಆರೋಪಿಯೊಂದಿಗೆ ಸಂಪರ್ಕದಲ್ಲಿದ್ದಳು ಎಂಬುದು ಸ್ಪಷ್ಟ ಅಲ್ಲದೆ, ಮೃತದೇಹದ ಮೇಲೆ ಕಚ್ಚಿದ ಗಾಯದ ಗುರುತುಗಳು ಕಂಡುಬಂದಿವೆ. ಈ ಹಿಂದೆ ಆರೋಪಿಯ ಕಡೆಯವರು ರಿಶೇಲ್ ತಾಯಿಗೆ ಕರೆ ಮಾಡಿ ಬೆದರಿಕೆ ಹಾಕಿದ್ದರು ಎಂದು ಅವರು ಆರೋಪಿಸಿದರು. ಮುಖಂಡ ಲಿಯೋ ಲಿವಿಸ್ ಮಾತನಾಡಿ, ತನಿಖೆಯ ದಿಕ್ಕಿನ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು. ಘಟನೆ ನಡೆದು 3 ದಿನಗಳ ಬಳಿಕ ಪೊಲೀಸರು ಸ್ಥಳ ಮಹಜರು ನಡೆಸಿದ್ದಾರೆ. ಇದುವರೆಗೂ ಆರೋಪಿಯ ಮೊಬೈಲ್ ವಶಪಡಿಸಿಕೊಂಡಿಲ್ಲ. ರಿಶೇಲ್ ಮತ್ತು ಚಿರಾಗ್ ನಡುವಿನ ವಾಟ್ಸಪ್ ಸಂದೇಶಗಳಲ್ಲಿ ಆತ ಆಕೆಯನ್ನು ನಿಂದಿಸಿರುವುದು ಕಂಡುಬಂದಿದೆ. ಆತ್ಮಹತ್ಯೆಗೂ ಮುನ್ನ ಆಕೆ ಕಂಪ್ಯೂಟರ್ ಕ್ಲಾಸ್ಗೆ ಗೈರಾಗಿ ಮನೆಗೆ ತಡವಾಗಿ ಬಂದಿದ್ದಳು. ಆ ಸಮಯದಲ್ಲಿ ಆಕೆ ಎಲ್ಲಿದ್ದಳು ಎಂಬ ಬಗ್ಗೆಯೂ ತನಿಖೆಯಾಗಬೇಕು ಎಂದು ಒತ್ತಾಯಿಸಿದರು. ಇದೇ ವೇಳೆ ಮಾತನಾಡಿದ ಫ್ರ್ಯಾಂಕಿ ಗುಡಿನೋ, ಇದೊಂದು ವೈಯಕ್ತಿಕ ಪ್ರಕರಣವಲ್ಲ, ಇಡೀ ಸಮಾಜವೇ ತಲೆ ತಗ್ಗಿಸುವಂತಹ ವಿಷಯ. ರಾಜಕೀಯ ಒತ್ತಡಕ್ಕೆ ಮಣಿಯದೆ ಪೊಲೀಸರು ನೊಂದ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಎಂದು ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಸ್ಯಾಟ್ಸನ್ ಡಿಸೋಜಾ, ಕ್ಲಿಮೆಟ್ ಗುಡಿನೋ, ವಿಲ್ಸನ್ ಫರ್ನಾಂಡಿಸ್ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. ನಮಗೆಲ್ಲರಿಗೂ ಒಂಥರ ದುಃಖ ಮತ್ತು ಅಂಜಿಕೆ, ಹೆದರಿಕೆ ತರುವಂಥ ಒಂದು ವಿಷಯದ ಮೇಲೆ ನಾವಿಲ್ಲಿ ಸೇರಿದ್ದೇವೆ. ರೀನಾ ಕ್ರಿಸ್ತೋದ್ ಡಿಸೋಜಾ ಇವರ ಮಗಳು ರಿಶೇಲ್, 20 ವರ್ಷದ ವಯಸ್ಸು. ಅವಳು ಅಕಾಲಿಕ ದುರ್ಮರಣ, ಅದು ಕೂಡ ಅಬೆಟ್ಮೆಂಟ್ನಿಂದ, ಯಾರೋ ಅವಳಿಗೆ ಫೋರ್ಸ್ ಮಾಡಿ, ಅದು ಕೂಡ ನಾನು ಕೇಳಿದ ಪ್ರಕಾರ, ಫಸ್ಟ್ ಟೈಮ್ ಇನ್ಫಾರ್ಮೇಶನ್ ಸಿಕ್ಕಿದ ಪ್ರಕಾರ, ಅವರ ಕಿವಿಯಲ್ಲಿ ಮೊಬೈಲ್ ಫೋನ್ ಇತ್ತು, ಇಯರ್ಫೋನ್ಸ್ ಇತ್ತು, ಕೈಯಲ್ಲಿ ಮೊಬೈಲ್ ಫೋನ್, ಜೊತೆಗೆ ಅದರನ್ನೆಲ್ಲ ಮಾತಾಡ್ತಾ ವಿಡಿಯೋ, ಒಂದು ಫೋನ್ ಅದು ನಡೀತಾ ಇರುವಾಗಲೇ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಅಂದರೆ ಅವಳ ಮನಸ್ಸು ಪರಿಸ್ಥಿತಿ ಈ ರೀತಿ ಬರಬೇಕಂದ್ರೆ ಈ ಹುಡುಗ ಏನೆಲ್ಲ ಹೇಳಿರಬೇಕು ಆ ಮೊಬೈಲಲ್ಲಿ, ಆ ಕಾಲಲ್ಲಿ ಅವರಿಗೆ ಎಷ್ಟೆಲ್ಲ ಅಂಜಿಕೆ ಆಗ್ತಿರ್ಬೇಕು ಅನ್ನೋದನ್ನು ನಾನು ಯೋಚನೆ ಮಾಡಿನೇ ನನಗೊಂಥರ ಅಂಜಿಕೆ ಆಗ್ತಾ ಇದೆ. ಇದು ಇವತ್ತಿಗೆ ವಿಷಯ, ನಾಳೆ ಎಷ್ಟೊಂದು ವಿಷಯಗಳು ಬರ್ತಾ ಇದ್ದಾರೆ. ಇವತ್ತೇ ಈ ಚಿರಾಗ್ ಅವನು 5 ವರ್ಷದ ಹಿಂದ್ಗಡೆಯಿಂದಲೇ ಇವಳ ಹಿಂದೆ ಬಿದ್ದಿದ್ದಾನೆ, ಇವಳಿಗೆ ಫೋರ್ಸ್ ಮಾಡೋದು ಅಂತ ಹೇಳ್ಬಿಟ್ಟು ಒಂದು ಅವರ ತಾಯಿ ಹೇಳಿದ ಪ್ರಕಾರ, ನನಗೆ ತಾಯಿಗೆ ಕರೆ ಮಾಡಿ, ಯಾರೋ ಒಬ್ರು ತಾಯಿಗೆ ಕರೆ ಮಾಡಿ, ನೋಡು ನಿಮ್ಮ ಮಗಳು ಫೋನ್ ತಗೊಳ್ತಾ ಇಲ್ಲ, ಅವಳಿಗೆ ಫೋನ್ ತಗೋ ಅಂತ ಹೇಳಿ ನೀವು ಅಂತ ಹೇಳ್ಬಿಟ್ಟು ಅಂಜಿಕೆ ಕರೆ ಮಾಡಿದ್ದಾರೆ. ಇದನ್ನು ಅವರು ಪಾಪ ತಾಯಿಯಾದವರು ಇದನ್ನು ಯಾರಿಗಾದ್ರೂ ಹೇಳಿದ್ರೆ ಇವರು ದೊಡ್ಡ ಜನ ನಮ್ಗೇನಾದ್ರೂ ಅನಾಹುತ ಮಾಡ್ತಾರಂದ್ರೆ ಯಾರಿಗೂ ಹೇಳಿ ಹೋಗಿಲ್ಲ. ಆದ್ರೆ ಈ ಮಗಳನ್ನು ನೋಡಮ್ಮ, ಇದು ನೀನು ಸರಿಯಾಗಿರ್ಬೇಕು, ನೀನು ಸರಿಯಾಗಿ ಮಗಳನ್ನೇ ಕರೆಕ್ಟ್ ಮಾಡ್ತಾ ಬಂದಿದ್ದಾರೆ ಅಲ್ವಾ, ಮಗಳನ್ನೇ ಕರೆಕ್ಟ್. ಇವರು ಅದರ ದುರುಪಯೋಗ ಮಾಡಿಕೊಂಡು ಈ ಮಗಳನ್ನು ಸೂಸೈಡ್ ಮುಖಾಂತರ ಸಾಯಿಸಿದ್ದಾರೆ ಅಂತ ನಾನು ಹೇಳಿದ್ದು ಸತ್ಯಗಳಂತ ನಾನು ಹೇಳೋದಿಲ್ಲ, ಸಾಯಿಸಿದ್ದಾರೆ. ಇದು ಇವಾಗ ವಿಷಯ ಆಯಿತು. ನಾಳೆ ನಮ್ಮ ಜನ ಇಲ್ಲಿ ಸೇರಿದ್ದಾರೆ, ಇವರೆಲ್ಲ ಅಂಜಿಕೆಯಿಂದ ಇಲ್ಲಿ ಬಂದಿದ್ದಾರೆ. ಇವತ್ತಿಗೆ ರೀನನ್ ಮಗಳಾಯಿತು, ನಾಳೆ ನಮ್ಮ ಮಕ್ಕಳಿದ್ದಾರೆ, ಅವರು ಕೂಡ ಕಾರವಾರದಲ್ಲಿ ಅಲ್ಲಿ ಹೋಗ್ತಿರ್ತಾರೆ. ಇವರನ್ನು ಇಲ್ಲಿಗೆ ಬಿಟ್ಟಿದ್ದಾರೆ, ನಾಳೆ ಎಷ್ಟೋ ವಿಷಯಗಳು ಈ ರೀತಿ ಸೂಸೈಡ್ ಮಾಡ್ಕೊಂಡು ಹೋಗ್ಬೋದು. ಅದಕ್ಕೋಸ್ಕರ ನಮ್ಮೊಂದು ವಿನಂತಿ, ಈ ಒಂದು ವಿಷಯದಲ್ಲಿ
ಕಾನೂನು ಸರಿಯಾದ ಕ್ರಮ ಕೈಗೊಳ್ಳಬೇಕು. ಇವರಿಗೆ ಏನ್ ಶಿಕ್ಷೆ ಇದೆ ಆ ಶಿಕ್ಷೆಯನ್ನು ಅವರು ಸರಿಯಾಗಿ ಕೊಡಬೇಕು. ಕೊಟ್ಟಿದ್ದನ್ನು ಜನರು ನೋಡ್ಬೇಕು, ಜನರಿಗೆ ಅದು ಗೊತ್ತಾಗ್ಬೇಕು. ಹೌದು, ಇದು ಈ ರೀತಿ ಮಾಡಿದ್ರೆ ಶಿಕ್ಷೆ ಖಂಡಿತ ಸಿಗ್ತದೆ, ನಮ್ಮ ಸರ್ಕಾರ ನಮ್ಮ ಜೊತೆ ಇದೆ ಅನ್ನೋದು ಧೈರ್ಯ ಜನರಿಗೆ ಬರಬೇಕು ಅನ್ನೋ ಉದ್ದೇಶ ಅಲ್ಲಿಗೆ ಮುಟ್ಟಬೇಕು. ಅದಕ್ಕೋಸ್ಕರ ನಮ್ದೊಂದು ವಿನಂತಿ, ಈ ಒಂದು ವೇದಿಕೆ ಅದಕ್ಕೋಸ್ಕರನೇ ಬಂದಿದೆ. ಈ ಒಂದು ಹುಚ್ಚರಾದವರಿಗೆ ಅವರಿಗೆ ಒಂದು ಸರಿಯಾದ ಶಿಕ್ಷೆ ಆಗಬೇಕು. 87 ವರ್ಷದಿಂದ ಗ್ರಾಹಕರ ವಿಶ್ವಾಸದಡಿಯಲ್ಲಿ ನರಸಿಂಹ ಮಾರ್ಕೆಟ್ ಕಾರವಾರ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ. ಪೂಜಾ ಹೋಮ ಹವನ, ಮದುವೆ, ಮುಂಜಿ, ಗೃಹ ಪ್ರವೇಶ ಎಲ್ಲ ಕಾರ್ಯಕ್ಕೆ ಬೇಕಾಗುವ ಪೂಜಾ ಸಾಮಗ್ರಿಗಳು, ಬಾಳೆ ಎಲೆ, ಬಾಳೆಗಿಡ, ಬಾಳೆಗೊನೆ, ಮಾವಿನ ತೋರಣ, 5 ಜಾತಿಯ ಜೋಡು ಹಣ್ಣುಗಳು, ಬೇಲಪತ್ರೆ, ತುಳಸಿ, ಹರಿಯಾಳ, ಶಂಖ, ರುದ್ರಾಕ್ಷ, ಕಡಧಾನ್ಯ, ಬಾಸಿಂಗ, ಮದುವೆ ಡಿಸೈನ್ ಕಾಯಿ, ಹೂವಿನ ಹಾರ, ಆಕಳ ಶುದ್ಧ ಹಾಲು, ಶುದ್ಧ ಗೋಮೂತ್ರ, ತುಪ್ಪ ಸಿಗುತ್ತದೆ. ನಿಮಗೆ ಲಭ್ಯವಿರುವ ವಸ್ತು ಕಾರವಾರದ ಯಾವುದೇ ಭಾಗದ ಮನೆಗೆ ಮುಟ್ಟಿಸುವ ವ್ಯವಸ್ಥೆಯ ನಮ್ಮ ನರಸಿಂಹ ಮಾರ್ಕೆಟ್ ಕಾರವಾರ. ಒಮ್ಮೆ ಭೇಟಿ ನೀಡಿ ಖಚಿತಪಡಿಸಿಕೊಳ್ಳಿ. ನರಸಿಂಹ ಮಾರ್ಕೆಟ್, ರಾಯ್ಕರ್ ಮ್ಯಾನರ್, ಕೈಕಿಣಿ ರೋಡ್, ಕಾರವಾರ. ಮೊಬೈಲ್ ನಂಬರ್ 9242121334.